ಸಹಾಯಕ ಔಷಧ ನಿಯಂತ್ರಕರಾದ ಶ್ರೀಶಂಕರ್ ನಾಯ್ಕ್ ಅವರಿಗೆ ತುಳುನಾಡ ರಕ್ಷಣಾ ವೇದಿಕೆಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಶ್ರೀಶಂಕರ್ ನಾಯ್ಕ್ ಅವರು ಕಳೆದ 8 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಾಯಕ ಔಷಧ ನಿಯಂತ್ರಕರಾಗಿ ಸೇವೆ ಸಲ್ಲಿಸಿ ಇದೀಗ ಉಡುಪಿ ಜಿಲ್ಲೆಗೆ ವರ್ಗಾವಣೆಗೊಳ್ಳುತ್ತಿದ್ದು, ಶ್ರೀಶಂಕರ್ ನಾಯ್ಕ್ ಅವರನ್ನು ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಅವರು ಶಾಲು ಹೊದಿಸಿ ಹಾರ ಹಾಕಿ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 13 ವರ್ಷಗಳಿಂದಲೂ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸುತ್ತಾ ಬಂದಿದೆ. ಅಧಿಕಾರಿಗಳು ಕರ್ತವ್ಯ ಲೋಪಗೈದ ಸಂದರ್ಭದಲ್ಲಿ ಎಚ್ಚರಿಸುತ್ತಾ ಹಾಗೂ ಅವರು ಉತ್ತಮ ಸೇವೆ ಸಲ್ಲಿಸಿದಾಗ ಅವರನ್ನು ಸನ್ಮಾನಿಸುವ ನಿಲುವನ್ನು ನಿರ್ವಹಿಸುತ್ತಿದ್ದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಂಕರ್ ನಾಯ್ಕ್ ಅವರು, ನನ್ನ ಸೇವೆ ಗುರುತಿಸಿ ಸನ್ಮಾನಿಸುವ ಮೂಲಕ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ. ನನ್ನ ಮೇಲಿನ ನಂಬಿಕೆಗೆ ಧಕ್ಕೆ ತರುವುದಿಲ್ಲ ಎಂದು ವಿಶ್ವಾಸದ ಮಾತುಗಳನ್ನಾಡಿದರು. ತುಳುನಾಡ ರಕ್ಷಣಾ ವೇದಿಕೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಉಪ ಔಷಧ ನಿಯಂತ್ರಕರಾದ ಶ್ರೀ ಟಿ.ಪಿ. ಸುಜಿತ್, ಸಹಾಯಕ ಔಷಧ ನಿಯಂತ್ರಕರಾದ ಶ್ರೀ ಉದಯ್ ಕಿಶೋರ್, ತುಳುನಾಡ ರಕ್ಷಣಾ ವೇದಿಕೆ ಮುಖಂಡರುಗಳಾದ ಕೆ. ವಿವೇಕಾನಂದ ರಾವ್, ರಾಧಿಕಾ ಕುಲಾಯಿ, ನಾಗರಾಜ್ ಕೆ.ಬಿ. ಕನ್ನಕಟ್ಟೆ ಸೇರಿದಂತೆ ತುರವೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಶಾಂತ್ ಭಟ್ ಕಡಬ ಅವರು ಕಾರ್ಯಕ್ರಮ ನಿರ್ವಹಿಸಿದರು. ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಪೂರೈಸಿರುತ್ತಾರೆ. ತದನಂತರ ಸ್ಟ್ರೈಟ್ ಔಷಧಿಯ ಬಗ್ಗೆ ಅನುಭವವನ್ನು ಹೊಂದಿರುತ್ತಾರೆ. ದಿನಾಂಕ 19/7/2003 ಇವರು ಸರ್ಕಾರಿ ಹುದ್ದೆಯಾದ ಔಷಧ ನಿಯಂತ್ರಣ ಕೆಮಿಸ್ಟ್ ಆಗಿ ಸೇವೆಗೆ ಸೇರಿರುತ್ತಾರೆ. ದಿನಾಂಕ 3/12/2003 ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಔಷಧ ಪರಿವೀಕ್ಷಕರಾಗಿ ನೇಮಕಗೊಂಡು 2014 ತನಕ ಔಷಧ ಪರಿವೀಕ್ಷಕರಾಗಿ ಬೆಂಗಳೂರಿನ ವಿವಿಧ ವೃತ್ತ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸಿರುತ್ತಾರೆ. ಕಳೆದ 8 ವರ್ಷಗಳಿಂದ, ಅದರಲ್ಲೂ ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ಇವರು ಹಗಲು ರಾತ್ರಿ ಎನ್ನದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನೀಡಿದ ಸೇವೆ ಅವಿಸ್ಮರಣೀಯ. ಈ ಬಗ್ಗೆ ನಮ್ಮ ತುಳುನಾಡ ರಕ್ಷಣಾ ವೇದಿಕೆಯ ಮುಖಂಡರಾಗಿರುವಂಥ ಪ್ರಶಾಂತ್ ಭಟ್ ಕಡಬರವರು ಮಾತನಾಡಿದ್ದಾರೆ. ಅದು ನಾನು ಬೇರೆ ಹೆಚ್ಚು ಮಾತಾಡೋದಿಲ್ಲ. ನಾವು ಒಂದೇ ವಿಷಯ ಹೇಳೋದಂದರೆ, ಯಾವಾಗಲೂ ಸಂಘಟನೆ ಅಂದರೆ ಒಂದು ಸರ್ಕಾರದ ಮತ್ತು ಜನರ ಮುಂದೆ ಒಂದು ಸೇತುವೆ ಇದ್ದಾಗೆ. ಸರ್ಕಾರದ ಯಾವುದೇ ಕಾರ್ಯಕ್ರಮಗಳನ್ನು ಒಂದು ಜನರಿಗೆ ತಲುಪುವಲ್ಲಿ ಸಂಘಟನೆಯ ಕೆಲಸಗಳು ತುಂಬ ಮಹತ್ವವಾಗಿದೆ. ಆ ಸಂದರ್ಭದಲ್ಲಿ ನಾವು ತುಳುನಾಡ ರಕ್ಷಣಾ ವೇದಿಕೆ ಕಳೆದ 2009ರಿಂದ 13 ವರ್ಷಗಳ ಕಾಲ ಬೇರೆ ಬೇರೆ ಅಧಿಕಾರಿಗಳು ಬಂದಾಗ ಅವರ ಯೋಜನೆಗಳನ್ನು ಅವರ ಜನರಿಗೆ ತಲುಪಿಸುವಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ದುಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಎಂತ ಆಗ್ತದಂದರೆ, ಕೆಲವು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತದೆ, ಅಥವಾ ಕೆಲವು ಕಡೆ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಕೆಲವು ಕಡೆಯಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ನಾವು ಜನರ ಪರವಾಗಿ ಹೋರಾಟಗಳನ್ನು ನಾವು ಬೇರೆ ಬೇರೆ ಸಂದರ್ಭ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ರೋಡ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಅಥವಾ ಕೆಲವರು ಕೈಗಾರಿಕೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಾಗಿರ್ಬೋದು, ಅಲ್ಲಿ ನಾವು ಪ್ರತಿಭಟನೆಗಳನ್ನು ನಾವು ಹಮ್ಮಿಕೊಳ್ತೇವೆ. ಯಾಕಂದರೆ ನಮ್ಮ ಜನರ ಧ್ವನಿಯನ್ನು ಸರ್ಕಾರಕ್ಕೆ ತಿಳಿಬೇಕು. ಸರ್ಕಾರದಿಂದ ಒಂದು ಆ ಸಂಬಂಧಪಟ್ಟ ಇಲಾಖೆ ಸ್ವಲ್ಪ ಚುರುಕಾಗಬೇಕು. ಅದೇ ರೀತಿಯಲ್ಲಿ ಜನರಿಗೆ ಒಂದು ಸಹಾಯ ಸಿಗಬೇಕು ಅಂತ. ಅಂಥ ಸಂದರ್ಭದಲ್ಲಿ ನಾವು ಹೋರಾಟವೇ ಒಂದು ಅಂಗಾದರೆ, ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿದ ಅಧಿಕಾರಿಗಳನ್ನು ಟೀಕೆ ಮಾಡೋ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ ಅಂಥ ಅಧಿಕಾರಿಗಳನ್ನು ಅವರಿಗೆ ಸಾಬರ್ಸ್ಗಿರಿಯನ್ನು ಕೊಡುವಂಥ, ಅವರಿಗೆ ಮೆಚ್ಚುಗೆ ವ್ಯಕ್ತಪಡುವ ಕೆಲಸವನ್ನು ಸಹ ನಾವು ಪಡಿಸುವ ಕೆಲಸವನ್ನು ಕಳೆದ 2009ರಿಂದ ಇವತ್ತು 13 ವರ್ಷದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ಮಾಡಿದ್ದೇವೆ. ಇವತ್ತು ಬಂದಾರ ಅಧಿಕಾರಿ ಕ್ಯಾಪ್ಟನ್ ಮೋಹನ್ ಆಗಿರ್ಬೋದು, ಅಥವಾ ಹಲವಾರು ಜಿಲ್ಲಾಧಿಕಾರಿಗಳನ್ನಾಗಿರ್ಬೋದು, ಅದೇ ರೀತಿಯಲ್ಲಿ ಕಾರ್ಮಿಕ ಸಹಾಯಕ ಕಾರ್ಮಿಕ ಆಯುಕ್ತರಾಗಿರುವಂಥ ವೆಂಕಟ ಶಿಂದೆ ಅಟ್ಟೆ ಆಗಿರ್ಬೋದು, ನಾಗೇಶ್ ಅವರಾಗಿರ್ಬೋದು, ಅಥವಾ ನಾಗರಾಜ್ ಆಗಿರ್ಬೋದು, ಅಥವಾ ಹಲವಾರು ಕಾರ್ಮಿಕ ನಿರೀಕ್ಷಕರನ್ನಾಗಿರ್ಬೋದು, ಸತ್ಯನಾರಾಯಣ ಸೇರಿದೆ ಹಲವಾರು ನಾವು ಅವರನ್ನು ಗೌರವ ಕೊಡುವಂಥ, ಅವರಿಗೆ ಸನ್ಮಾನಿಸುವಂಥ ಕೆಲಸಗಳನ್ನು ಈ ಹಿಂದೆ ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಹ ಹಲವಾರು ನಾವು ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಾವು ಅವರ ಒಳ್ಳೆ ಕೆಲಸ ಮಾಡಿದಾಗ, ಸಾಮಾಜಿಕ ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಸನ್ಮಾನಿಸುವಂಥ ಕೆಲಸ ಮಾಡಿದ್ದೇವೆ. ದಿನಕರ್ ಶೆಟ್ಟಿ ಅವರು ಅಲ್ಲಿ ಪುತ್ತೂರಲ್ಲಿ ಒಂದು ಅವರು DYSP ಆದ ಸಂದರ್ಭದಲ್ಲಿ ಅವರು ಕೇವಲ 2-3 ದಿನದಲ್ಲೇ ಒಂದು ಕೊಲೆಯಾದ ಒಂದು ಪ್ರಕರಣವನ್ನು ಅವರನ್ನು ಬಂಧಿಸಿದ ಸಂದರ್ಭದಲ್ಲಿ ಅವರಿಗೆ ಕೂಡ ಅದೇ ರೀತಿಯ ಸನ್ಮಾನ, ಅವರನ್ನೇ ನಾವು ಸನ್ಮಾನಿಸಿದ್ದೇವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಅಧಿಕಾರಿಗಳನ್ನು ಹೆಸರು ಹೇಳಿಕೊಂಡು ಒಂದು ಕಮ್ಮಿಯಲ್ಲಿ ಒಂದು 50ಕ್ಕಿಂತ 100 ಅಧಿಕಾರಿಗಳನ್ನು ನಾವು ಸನ್ಮಾನಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ತೌಳ ಉಚ್ಚ ಎಂದು ಹೇಳ್ಕೊಂಡು ವಿಶ್ವ ತುಳು ಸಮ್ಮೇಳನವನ್ನು ಕೂಡ 3 ದಿನದ ಸಮ್ಮೇಳನ ಕೂಡ ನಾವು ಒಂದು ಟೌನ್ ಹಾಲಲ್ಲಿ ನಾವು
ಒಂದು 3 ವರ್ಷಗಳ ಹಿಂದೆ ನಾವು ಮಾಡಿದೆವು. ಆ ಸಂದರ್ಭದಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ, ಅದು ರವಿ ಶೆಟ್ಟಿ ಕತಾರ್ ಆಗಿರ್ಬೋದು, ಕತಾರ್ನ, ಅದೇ ರೀತಿ ಬ್ಯಾನಿನ್ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂಥ ರಾಜ್ಕುಮಾರ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಬಾಂಬೆ ವೀರಶಂಕರ್ ಶೆಟ್ಟರ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ಅಧಿಕಾರಿಗಳನ್ನಾಗಿರ್ಬೋದು, ಬೇರೆ ಬೇರೆ ಉದ್ಯಮಿಗಳನ್ನು ಕೂಡ ನಾವು ನಮ್ಮ ವೇದಿಕೆಯಲ್ಲಿ ಕರೆಸಿ ನಾವು ಅವರನ್ನು ಸನ್ಮಾನಿಸುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಬಾಲ ಪ್ರತಿಭೆಗಳನ್ನಾಗಿರ್ಬೋದು, ಚಲನಚಿತ್ರ ನಟರಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಅವರಿಗೆ ಸನ್ಮಾನಿಸುವಂಥ ಅಥವಾ ಗೌರವಿಸಿ ಕೆಲಸ ಮಾಡಿದ್ದೇವೆ. ಯಾಕೆಂದರೆ ಉದ್ದೇಶ ಅಂದರೆ ಕೇವಲ ಸಂಘಟನೆಗಳು ಟೀಕೆ ಮಾಡಿ ಅಥವಾ ಅವರ ಒಂದು ವಿರುದ್ಧ ಪ್ರತಿಭಟನೆ ಮಾಡೋದಲ್ಲ. ಅವರು ಒಳ್ಳೆ ಕೆಲಸ ಮಾಡಿದಾಗ ಅವರನ್ನು ನಾವು ಗೌರವಿಸುವಂಥ, ಅವರಿಗೆ ಸನ್ಮಾನಿಸುವಂಥ ಕೆಲಸ ಮಾಡಿದರೆ ಆ ಒಂದು ಅಧಿಕಾರಿಗೆ ಅವರಿಗೆ ಅವರು ಮಾಡಿದ ಕೆಲಸಕ್ಕೆ ನಾವು ಒಂದು ದಕ್ಷಿಣೆ ಕೊಟ್ಟಾಗೆ. ಯಾಕೆಂದರೆ ಅವರು ಬೇರೆ ಬಯಸೋದಿಲ್ಲ. ಅವರಿಗೆ ಅಂತ ಒಂದು ಅಧಿಕಾರಿಗಳಿಗೆ ನಾನು ಒಂದು ಕೆಲಸ ಮಾಡಿದ್ದಕ್ಕೆ ಜನರಿಗೆ ಒಂದು ಸಂತೋಷ ಆಗಬೇಕು, ಜನರಿಗೆ ಒಂದು ತಲುಪಿದೆ ಅಂತ ಹೇಳಿದರೆ ಅದೇ ಅವರಿಗೆ ಒಂದು ಸಮಾಧಾನ. ಯಾಕೆಂದರೆ ಅವರು ಒಂದು ಸೈನಿಕರಾಗಿ ಇದ್ದ ಹಾಗೆ. ಯಾರೇ ಒಬ್ಬರು ಅಧಿಕಾರಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದರೆ ಅವರು ಕೂಡ ನಮಗೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ, ಸಮಾಜದ ಒಳಿತಿಗೋಸ್ಕರ, ಸಮಾಜದ ಆರೋಗ್ಯ ಸ್ವಸ್ಥಕ್ಕೋಸ್ಕರ ಅವರು ಹೋರಾಟ ಮಾಡ್ತಾರೆ. ದಿನನಿತ್ಯ ಅವರ ಕುಟುಂಬ ಆಗಿರ್ಬೋದು ಅವರ ಸಮಯವನ್ನು ನೀಡದೆ ತನ್ನ ಒಂದು ಸಮಾಜದ ಇದಕ್ಕೋಸ್ಕರ ಅವರು ದುಡಿತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಈ ಒಂದು ಕೆಲಸ ಪ್ರತಿಯೊಂದು ಸಂಘಟನೆ ಕೂಡ ಮಾದರಿ ಆಗಬೇಕು. ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕೂಡ ನೀವು ಕೂಡ ಹಾಗೆ ಬೇರೆ ಸಂಘಟನೆಯವರಿಗೆ ಸಹ ನಾನು ವಿನಂತಿ ಅಂದರೆ ನೀವು ಕೂಡ ಯಾವುದೇ ಒಂದು ಅಧಿಕಾರಿಗಳ ಕೂಡ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅವರಿಗೆ ಒಂದು ಅಭಿನಂದನೆಯನ್ನು, ಸನ್ಮಾನಗಳನ್ನು ನೀವು ಮಾಡಿದರೆ ಅವರಿಗೆ ಅದೇ ಕೊಡುವಂಥ ಒಂದು ದೊಡ್ಡ ಒಂದು ಗೌರವ ಅಂತ ನಾನು ಹೇಳಿಕೊಂಡು ನಾನು ತುಳುನಾಡು ರಕ್ಷಣಾ ವೇದಿಕೆ ಸಮಸ್ತ ತುಳುನಾಡಿನ ಜನರ ಪರವಾಗಿ ನಾವು ಇವತ್ತು ಈಗ ಸನ್ಮಾನ ಮಾಡ್ತಿದ್ದೇವೆ. ಕರ್ನಾಟಕ ಸರ್ಕಾರದ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ 2021ರಲ್ಲಿ ರಾಜ್ಯ ಪ್ರಶಸ್ತಿಗೆ ಪಾತ್ರವಾದ ಒಂದು ತುಳುನಾಡಿನ ಜಾತ್ಯತೀತ ಸಾಮಾಜಿಕ ಸಂಘಟನೆ. 2009ರಲ್ಲಿ ಯೋಗೀಶ್ ಶೆಟ್ಟಿ ಜೆಪ್ಪು ಇವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಯಾದ ತುಳುನಾಡು ರಕ್ಷಣಾ ವೇದಿಕೆ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ತುಳುನಾಡಿನ ನೆಲ, ಜಲ ಹಾಗೂ ಭಾಷೆ ವಿಷಯದ ಬಗ್ಗೆ ಸಮಸ್ಯೆಗಳಾದಾಗ ಅದಕ್ಕೆ ಸ್ಪಂದಿಸಿ ಹಾಗೂ ಆ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ನಡೆಸುತ್ತಾ ಕಾನೂನು ಹಾಗೂ ಪ್ರತಿಭಟನೆಯ ಮುಂತಾದ ರೀತಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ನಿರಂತರವಾಗಿ ತುಳುನಾಡಿನ ಜನರ ಗಮನವನ್ನು ಸೆಳೆಯುತ್ತಾ ಬರ್ತಾ ಇದೆ. ಯಾವುದೇ ಒಂದು ಸಂಘಟನೆಯಲ್ಲಿ ಕಾರ್ಯಕರ್ತರು ನಮ್ಮ ಆಸ್ತಿ. ನಮ್ಮ 13 ವರ್ಷದಲ್ಲಿ ತುಳುನಾಡಿ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಯೋಗೀಶ್ ಶೆಟ್ಟಿ ಜೆಪ್ಪು ಅವರ ನಾಯಕತ್ವವನ್ನು ಮೆಚ್ಚಿ ನಾವು ಹಲವಾರು ಇವತ್ತು ನಾವು ಕಾರ್ಯಕ್ರಮಗಳನ್ನು ಹಾಗೂ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಯೋಗೀಶ್ ಶೆಟ್ಟಿ ಜೆಪ್ಪು ಅವರೊಬ್ಬರು ಒಂದು ಕರ್ಮಯೋಗಿ. ಯಾವತ್ತೂ ತನ್ನ ಬಗ್ಗೆ ತಾನು ಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ತನ್ನ ಬಾಲ್ಯದಲ್ಲಿ ಅವರು 9ನೇ ತರಗತಿಯಲ್ಲಿ ಇರುವಾಗಲೇ ಒಂದು ಸಾಮಾಜಿಕ ಈ ರಂಗಕ್ಕೆ ಧುಮುಕಿ ಹಲವಾರು ಹೋರಾಟಗಳನ್ನು ಮಾಡ್ತಾ ವಿದ್ಯಾರ್ಥಿ ದೆಸೆಯಲ್ಲಿ ಆಗಿರ್ಬೋದು ಹಾಗೂ ನಂತರ ಕಾರ್ಪೊರೇಟರ್ ಆಗಿ ನಂತರ ತುಳುನಾಡು ರಕ್ಷಣಾ ವೇದಿಕೆಯನ್ನು ಸ್ಥಾಪಿಸಿ ಹಲವಾರು ಹೋರಾಟಗಳನ್ನು ಮಾಡಿ ಇವತ್ತಿಗೆ ಒಬ್ಬ ಪ್ರಬಲ ನಾಯಕ, ತುಳುನಾಡಿನ ಒಂದು ಪ್ರಬಲ ನಾಯಕ ಅಂತ ಒಂದು ಹೆಮ್ಮೆ ನಮಗೆ ಅನ್ನಿಸ್ತಾ ಇದೆ. ಅವರು ಒಂದು ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಈಗ ಯಾವುದೇ ಒಂದು ನಮ್ಮ ಇಲಾಖೆ, ಸರ್ಕಾರ ಮತ್ತು ನಮ್ಮ ಸಂಘಟನೆ ಹಾಗೂ ಸಂಸ್ಥೆಗಳ ಮಧ್ಯೆ ಸರ್ಕಾರದ ಯೋಜನೆಗಳು ನಮ್ಮ ಜನರಿಗೆ ತಲುಪಬೇಕಾದ್ರೆ ಅದಕ್ಕೆ ಒಂದು ಸಂಘ ಸಂಸ್ಥೆಗಳು ಒಂದು ಕೊಂಡಿ ಇದ್ದಾಗೆ. ಅದು ಉದಾಹರಣೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು. ಅವಾಗ ಏನಾಗ್ತದೆ ಅಂದರೆ ಸರ್ಕಾರದ ಕ್ರಮಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ಹಲವಾರು ಈ 13 ವರ್ಷದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಅದು ವಿವಿಧ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಣೆಯನ್ನು ಮಾಡಿರ್ಬೋದಾಗಿರ್ಬೋದು, ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ನಾವು 62 ದಿನ ಕೊರೋನಾ ಸಂದರ್ಭದಲ್ಲಿ 62 ದಿನ ನಿರ್ಗತಿಕರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ನಾವು ಅನ್ನದಾನ ಮಾಡಿದೆ. ಸೊ ಅಂಥ ಒಂದು ಸಂಘಟನೆ ನಾವು ಹಲವಾರು ಇಲಾಖೆಯ ಅಧಿಕಾರಿಗಳೊಂದಿಗೆ ನಮ್ಮ ಸಮನ್ವಯದಿಂದ ನಾವು ಈ 13 ವರ್ಷ ಕೆಲಸ ಮಾಡಿದ್ದೇವೆ. ಹಾಗಾಗಿ ನಮಗೆ ಮತ್ತು ಅಧಿಕಾರಿಗಳ ಬಾಂಧವ್ಯ ಹೇಗಿದೆ ಅಂದರೆ ಒಂದು ರೀತಿಯಲ್ಲಿ ನಮ್ಮ ಸ್ನೇಹಮಯ ವಾತಾವರಣ. ಅವರ ಇಲಾಖೆಗೆ ಸಂಬಂಧಪಟ್ಟ ಯಾವುದಾದ್ರೂ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ನಮ್ಮ ಯೋಗೀಶ್ ಶೆಟ್ಟಿ ಜೆಪ್ಪು ಅವರನ್ನು ಸಂಪರ್ಕಿಸಿ ನಮ್ಮ ಸಂಘಟನೆಗಳ ಮೂಲಕ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇವೆ.
ಹಾಗೆ ನಾವು ಈಗ ಏನಾಗ್ತದೆ ಅಂದರೆ ಈಗ ಕೆಲವೊಂದು ಅಧಿಕಾರಿಗಳು ಅವರು ಶ್ರಮಿಸಿದ ಸೇವೆಯನ್ನು ನಾವು ಪರಿಗಣಿಸಿ ನಾವು ಅವರನ್ನು ಈ ಹಲವಾರು ವರ್ಷಗಳಲ್ಲಿ, ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಅವರ ಕಾರ್ಯವೈಖರಿಯನ್ನು ನಾವು ಮೆಚ್ಚಿ ಅವರು ನಮ್ಮ ತುಳುನಾಡಿಗೆ ಸಲ್ಲಿಸಿದ ದಕ್ಷಿಣ ಕನ್ನಡ ಉಡುಪಿ ಸಮೇತ ಸೇರಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ನಾವು ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಈ ಹಿಂದೆ ಹಲವಾರು ಬಾರಿ ಮಾಡಿದ್ದೇವೆ. ಈಗ ಪ್ರಸ್ತುತ ಇವತ್ತು ಏನಂದರೆ ನಮ್ಮ ಶಂಕರ್ ನಾಯಕ್ ಇವರು ನಮ್ಮ ಔಷಧಿ ಇಲಾಖೆಯ ನಿಯಂತ್ರಕರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ವರ್ಗಾವಣೆಗೊಂಡಿದ್ದಾರೆ. ಅವರ 8 ವರ್ಷ ಅಂದರೆ ಅವರು 2014ರಿಂದ 2022 8 ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಔಷಧಿ ಇಲಾಖೆಯಲ್ಲಿ ನಿಯಂತ್ರಕರಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಂತೂ 2 ವರ್ಷ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ ಕೀರ್ತಿ ಅವರಿಗೆ ಸಲ್ತದೆ. ಅದು ನಮ್ಮ ತುಳುನಾಡಿನ ಪಾಲಿಗೆ ಒಂದು ಅವಿಸ್ಮರಣೀಯ ಅವರ ಸೇವೆ. ಹಾಗಾಗಿ ಅವರ ಈ ಸೇವೆಯನ್ನು ಪರಿಗಣಿಸಿ ಇವತ್ತು ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯು ಅವರ ಇವತ್ತು ಕಚೇರಿಯಲ್ಲಿ ಅವರನ್ನು ಒಂದು ಬೀಳ್ಕೊಡುಗೆ ಮಾಡುವ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೇವೆ.